ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಸೌಜನ್ಯ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥವಾಗಲಿ ಎಂದು ಆಗ್ರಹಿಸಿ ನಗರದ ಪಾಂಡೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಶನಿವಾರದ ತನಕ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಲು ಕರೆ ನೀಡಿದ್ದು, ಇದರ ಹಿನ್ನೆಲೆ ದೇವಸ್ಥಾನದ ಅರ್ಚಕರ ಮೂಲಕ ಪ್ರಾರ್ಥನೆ ಮಾಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡರಾದ ಶರಣ್ ಪಂಪ್ವೇಲ್, ಶಿವಾನಂದ್ ಮೆಂಡನ್, ಪ್ರದೀಪ್ ಸರಿಪಳ್ಳ, ಪುನೀತ್ ಅತ್ತಾವರ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಎಲ್ಲ ಸಂಘದವರು ಒಟ್ಟಿಗೆ ಸೇರಿಕೊಂಡು ಇವತ್ತು ದಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸಮಾಜದ ಒಳಿತಿಗೋಸ್ಕರ ನಾವೆಲ್ಲ ನಿಸ್ವಾರ್ಥದಿಂದ ಒಂದು ಹೋರಾಟವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ನಿಮಗೆ ಇದರಿಂದ ಏನೂ ಪ್ರಯೋಜನ ಆದರೂ ಕೂಡ ನಾವು ಕಾರ್ಯದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಳಿತನ್ನೇ ಉಂಟು ಮಾಡಬೇಕು, ಒಳ್ಳೆಯ ಮನಸ್ಸು ತೋರಿಸಿಕೊಡಬೇಕು. ಅವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಶೀಘ್ರಾತಿ ಶೀಘ್ರದಲ್ಲಿ ಒಂದು ಪ್ರಕರಣಕ್ಕೆ ಅಂತ್ಯ ಆಗಬೇಕು. ಕುಟುಂಬಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಮಂಗಳೂರಿನ ಎಲ್ಲ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಎಲ್ಲ ಕಾರ್ಯಕರ್ತರು ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇನ್ನು ನಾಡ್ದು ಶನಿವಾರದವರೆಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇದು ಮುಂದುವರಿಲಿಕ್ಕಿದೆ. ನಮ್ಮ ದೇವರಲ್ಲಿ ಇಷ್ಟೇ ಪ್ರಾರ್ಥನೆ. ಸುಮಾರು 11 ವರ್ಷದ ಹಿಂದೆ ಸೌಜನ್ಯ ಎನ್ನುವಂಥ ಬಡ ಹೆಣ್ಣಿಗೆ ಹತ್ಯೆ ಆಗಿದೆ. ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು. ಇವತ್ತಿನವರೆಗೆ ಸರಿಯಾದ ನ್ಯಾಯ ಸಿಗಲಿಲ್ಲ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುವಂಥ ಸಂಘಟನೆ. ಹಾಗಾಗಿ ನಮ್ಮ ಎಲ್ಲ ಹಿರಿಯರು ಹಾಗೆ ಎಲ್ಲ ಜವಾಬ್ದಾರಿಯವರು ಕಾರ್ಯಕರ್ತರು ಸೇರಿ ನಾವು ಇವತ್ತು ಮಾಲಿಂಗೇಶ್ವರ ದೇವಸ್ಥಾನ ಪಾಂಡೇಶ್ವರದಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ದೇವರಲ್ಲಿ ಕೂಡ ಅದನ್ನೇ ಪ್ರಾರ್ಥನೆ ಮಾಡಿದ್ದೇವೆ. ಯಾರು ಸೌಮ್ಯ ಇವರನ್ನು ಹತ್ಯೆ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದು ಯಾರು ಅಂತ ದೇವರೇ ಅದನ್ನು ತೋರಿಸಿಕೊಡಬೇಕು. ಮುಂದೆ ಇಂಥ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು.